ಐತಿಹಾಸಿಕ ಹಿನ್ನೆಲೆ ಮತ್ತು ದಟ್ಟವಾದ ನಂಬಿಕೆಯ ಕೇಂದ್ರ ಬಿಂದುವಾದ ಕಾಪು ಶ್ರೀ ಹೊಸ ಮಾರಿಗುಡಿಯು ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ಜೀರ್ಣೋದ್ಧಾರಗೊಳ್ಳಲಿದ್ದು, ಮಾರಿಯಮ್ಮ ದೇವಿಯ ಭವ್ಯ ದೇವಾಲಯ ನಿರ್ಮಾಣಕ್ಕೆ ಪೂರ್ವಭಾವಿಯಾಗಿ ಜನವರಿ 23ರಂದು ಪೂರ್ವಾಹ್ನ 9:30ಕ್ಕೆ ನಿಧಿಕುಂಭ ಸ್ಥಾಪನೆ ನೆರವೇರಲಿದೆ ಎಂದು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ವಿವರ ನೀಡಿದ ಅವರು, ನಿಧಿಕುಂಭ ಸ್ಥಾಪನೆಗೆ ಪೂರ್ವಭಾವಿಯಾಗಿ ದೇಶದ 9 ಶಕ್ತಿಪೀಠಗಳು ಮತ್ತು ಕರಾವಳಿಯ ದೇವಿ ದೇಗುಲಗಳ ಪ್ರಸಾದವನ್ನು ಸಂಗ್ರಹಿಸಲಾಗುತ್ತಿದೆ. ಅದನ್ನ ಕಾಪು ಜನಾರ್ದನ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯ ಮೂಲಕ ಹೊಸ ಮಾರಿಗುಡಿಗೆ ತಂದು ಉಡುಪಿ ಪೇಜಾವರ ಮಠಾಧೀಶ ವಿಶ್ವೇಶ್ವರ ತೀರ್ಥ ಶ್ರೀಪಾದರ ಮೂಲಕವಾಗಿ ನಿಧಿಕುಂಭಕ್ಕೆ ಸಮರ್ಪಿಸಲಾಗುವುದು. ಸಮಾರಂಭದಲ್ಲಿ ಧಾರ್ಮಿಕ ದತ್ತಿ ಸಚಿವರು, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಸಂಸದರು ಮತ್ತು ಶಾಸಕರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಮತ್ತು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. 3 ಹಂತದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ನೆರವೇರಲಿದ್ದು, ಪ್ರಥಮ ಹಂತದಲ್ಲಿ ಸಂಪೂರ್ಣ ಶಿಲಾಮಯ ಹಿಲ್ಕಲ್ ರೆಡ್ ಶಿಲೆಯಲ್ಲಿ ಮಾರಿಯಮ್ಮ ದೇವಿಯ ಗರ್ಭಗುಡಿ, ಉಚ್ಚಂಗಿ ಗುಡಿ ನಿರ್ಮಾಣ, 4 ದಿಕ್ಕಿನ ಸುತ್ತುಪೌಳಿ, ರಾಜಗೋಪುರವನ್ನೊಳಗೊಂಡ ಮುಖಮಂಟಪ, ಒಳ ಪ್ರಾಂಗಣ ಗೋಡೆ, ಪ್ರವೇಶ ದ್ವಾರ ನಿರ್ಮಾಣಗೊಳ್ಳಲಿದೆ. ಮುಂದಿನ ಹಂತದಲ್ಲಿ ಸುಸಜ್ಜಿತ ಸಭಾಭವನ ಸಹಿತವಾಗಿ ಜೀರ್ಣೋದ್ಧಾರ ಕಾರ್ಯಗಳು ನಡೆಯಲಿವೆ ಎಂದರು. ಸುತ್ತುಪೌಳಿ ಮತ್ತು ಮುಖಮಂಟಪ, ಮಹಾಗೋಪುರ, ಈ ರೀತಿಗೆ ಇದನ್ನೆಲ್ಲ ಶಿಲಾಮಯವಾಗಿ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಗರ್ಭಗುಡಿ ಮತ್ತು ಉಚ್ಚಂಗಿ ಗುಡಿ ಕೆಂಪು ಶಿಲೆಯಿಂದಲೇ ನಿರ್ಮಾಣ ಆಗಬೇಕು. ಯಾಕಂದ್ರೆ ಎಲ್ಲ ಕಡೆ ಗ್ರೇಯಲ್ಲಿ ಮಾಡ್ತಾ ಇದ್ದೇವೆ ದೇವಸ್ಥಾನ. ಇಲ್ಲಿ ಒಂದು ಅಮ್ಮನಿಗೆ ಕೆಂಪು ಅಂದ್ರೆ ಕುಂಕುಮ ಕಲರ್, ಅದಕ್ಕೆ ಹಿಲ್ಕಲ್ ರೆಡ್, ಅದನ್ನು ನಾವು ಈಗಾಗಲೇ ಮಾತಾಡಿ ಇಟ್ಟಿದ್ದೇವೆ. ಆ ಶಿಲೆಯಲ್ಲಿ 2 ಗುಡಿಯನ್ನು ನಿರ್ಮಿಸುವುದರೊಂದಿಗೆ ಉಳಿದದ್ದನ್ನು ನಮಗೆ ಭಕ್ತಾದಿಗಳಿಂದ ದೇಣಿಗೆ ಉತ್ತಮವಾಗಿ ಹರಿದು ಬಂದರೆ ಕೆಂಪು ಶಿಲೆಯಲ್ಲೇ, ಇಲ್ಲದಿದ್ದರೆ ಗ್ರೇ. ಯಾಕಂದ್ರೆ ಕೆಂಪು ಶಿಲೆಗೂ ಗ್ರೇಗೂ ದರ ತುಂಬ ವ್ಯತ್ಯಾಸ ಇದೆ. ಈ ರೀತಿಯಾಗಿ ನಿರ್ಣಯಿಸಿಕೊಂಡು ಸರ್ಕಾರದಿಂದ ಇದಕ್ಕೆಲ್ಲ ಅನುಮೋದನೆ ಪಡೆದುಕೊಂಡು ನಮ್ಮ ಸಮಿತಿಯನ್ನು ಸರ್ಕಾರ ಅನುಮೋದಿಸಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಪು ಹೊಸ ಮಾರುಗುಡಿ ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷ ಅನಿಲ್ ಬಳ್ಳಾಲ್ ಬೀಡು, ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ, ಕೋಶಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ಉಪಾಧ್ಯಕ್ಷರಾದ ಕಾಪು ದಿವಾಕರ್ ಶೆಟ್ಟಿ, ಮಾಧವ ಆರ್ ಪಾಲನ್, ಗಂಗಾಧರ್ ಸುವರ್ಣ, ಪ್ರಚಾರ ಸಮಿತಿಯ ಅಧ್ಯಕ್ಷ ಯೋಗೇಶ್ ಶೆಟ್ಟಿ ಬಾಲಾಜಿ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಯರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.